ಜೈ ಶ್ರೀರಾಮ್, ಹೇಗಿದ್ದೀರಾ? ನಿನ್ನೆ ಮತ್ತು ಇವತ್ತಿನ ಕೃಷ್ಣನ ಅಲಂಕಾರ ನೋಡ್ಕೊಂಬನ್ನಿ. ಒಂದು ಶ್ರೀಕರ ಅಲಂಕಾರ ಅಂದರೆ ಗರುಡನ ಮೇಲೆ ಕೂತ ಅಲಂಕಾರ, ಅದು ಸ್ವಾಮೀಜಿಗಳೆಲ್ಲ ಪೂಜೆ ಮಾಡೋದನ್ನು ನೋಡ್ಕೊಂಡು ಬನ್ನಿ. ಇವತ್ತು ಹನುಮನ ಸಖ ಶ್ರೀರಾಮ, ಆ ಅಲಂಕಾರ ಇವತ್ತಿದ್ದು. ನಿನ್ನೆದು ಭೋಜನ ಶಾಲೆ ಮುಖ್ಯ ಪ್ರಾಣದೇವರದ್ದು ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ. ತೆಂಗಿನಕಾಯಿಯಿಂದ ಮಾಡಿದ ಅಲಂಕಾರ ನೀವು ಕಾಣ್ಬೋದು. ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವತ್ತು ಹನುಮನ ಸಖ ಅಂದರೆ ಶ್ರೀರಾಮನ ಅಲಂಕಾರ. ಏನೇ ಅಲಂಕಾರ ಮಾಡಿದರೂ ಕೃಷ್ಣ ಮಠದಲ್ಲಿ ಮುಖದ ಅಲಂಕಾರ ಬೇರೆ ಮಾಡೋದಿಲ್ಲ. ಭೋಜನ ಶಾಲೆದು ಇವತ್ತು ನೋಡಿ ಬೆಣ್ಣೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಖುಷಿಯಾಗುತ್ತೆ ನೋಡಲಿಕ್ಕೆ ನಮ್ಮ ಕೃಷ್ಣನನ್ನು. ನೋಡ್ತಾ ಬನ್ನಿ ಇವತ್ತಿನ ಮಂಗಳಾರತಿ ಅದೆಲ್ಲ. ಆನಂತರ ನಿನ್ನೆ ಚಂದ್ರಮೌಳೀಶ್ವರ ರಥಬೀದಿಯಲ್ಲಿರುವ ಚಂದ್ರಮೌಳೀಶ್ವರ ದೇವರದ್ದು ಧ್ವಜಾರೋಹಣ ನೆರವೇರಿತು. ಅದರ ಫೋಟೋನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನಾಳೆ ಉತ್ಸವ, ಅಲ್ಲಿ ಪ್ರಿಪರೇಷನ್ ಏನೆಲ್ಲ ಮಾಡ್ತಾ ಬಂದಿದ್ದಾರೆ. ಆನಂತರ ನಿನ್ನೆ ಸಂಜೆ ನಡೆದ ರಂಗಪೂಜೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಪರ್ಯಾಯ ಶ್ರೀಗಳು ಬಂದು ನೋಡಿ ಅಲ್ಲಿ ರಂಗಪೂಜೆ ಆಗೋದನ್ನು ನೀವು ಕಾಣ್ಬೋದು. ಆನಂತರ ಅಲ್ಲಿ ಧ್ವಜಾರೋಹಣದ ಬಗ್ಗೆ, ನಾಳೆ ಪ್ರೋಗ್ರಾಮ್ ಬಗ್ಗೆ ಎಲ್ಲ ನಾನು ಫೋಟೋ ತೆಗೆದು ಹಾಕ್ತಾಯಿದ್ದೀನಿ. ಬರೋರು ಬನ್ನಿ, ಮಧ್ಯಾಹ್ನ ಊಟದ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಆನಂತರ ದೊಡ್ಡ ದೊಡ್ಡ ಒಲೆಗಳನ್ನು ಸೆಗಣಿ ಹಾಕಿ ಅದನ್ನ ತೊಳಿತಾರೆ. ನೀವು ನೋಡಿದ್ರ ಇಲ್ಲಿ, ಇದು ತುಂಬ ಇಂಪಾರ್ಟೆಂಟು. ಎಷ್ಟು ದೊಡ್ಡ ಒಲೆ ನೋಡಿದ್ರ. ಅನಂತೇಶ್ವರದಲ್ಲಿ ಕೂಡ ಇದೇ ಥರ ರೆಡಿ ಮಾಡ್ತಾಯಿದ್ದಾರೆ. ಇದು ಅನಂತೇಶ್ವರದ ವೀಡಿಯೋ. ಚಂದ್ರಮೌಳೀಶ್ವರದ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿರಲಿಲ್ಲ. ಅದು ಜೋಡು ದೇವರು ಅಂತಲೇ ಲೆಕ್ಕ. ನನಗೆ ಒಂದು 2 ದಿವಸದಿಂದ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಎಲ್ಲ ಬಂದಿತ್ತು, ಅದ ಕಾರಣ ವೀಡಿಯೋ ಹಾಕಿಲ್ಲ. ನೋಡ್ಬೋದು ಅನಂತೇಶ್ವರದಲ್ಲಿ ಇದು ರಂಗಪೂಜೆಗೆ ಬೇಕಾದ ಸಲಕರಣೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ರು, ನೀವು ಕಾಣ್ಬೋದು. ನಾನು ಬೆಳಗ್ಗೆ ತೆಗೆದಿರೋದು, ಸಂಜೆ ರಂಗಪೂಜೆ ಆಗಿರುವಂಥದ್ದಲ್ಲಿ. ಅಲ್ಲಿ ನೆಲ್ಲಿಕಾಯಿ ಮರ ನೋಡಿ, ತುಂಬ ನೆಲ್ಲಿಕಾಯಿ ಬಿಟ್ಟಿದೆ ಈ ವರ್ಷ ಕೂಡ. ಆನಂತರ ಇವತ್ತೊಂದು ಡಿಫ್ರೆಂಟ್ ಮೀಲ್ ಪ್ಲ್ಯಾನ್ ತಗೊಂಬಂದಿದ್ದೀನಿ. ನಾನು ಒಂದು 2 ಲೋಟೆಯಷ್ಟು ಬಾಸ್ಮತಿ ರೈಸನ್ನು ನೆನೆಸಿಟ್ಟಿದ್ದೆ. ಒಂದು ಕಡೆ ಹಾಲು ಉಳ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಬಾಸ್ಮತಿ ರೈಸ್ ಮತ್ತು ಹಾಲು ಸೇರಿಸಿ ಒಂದು ಪಾಯಸ ಮಾಡೋದು ನೋಡ್ಬೋದು. ಡೈರೆಕ್ಟಾಗಿ ಬೇಯಕ್ಕೆ ಇಟ್ಬಿಡಿ. ಅದನ್ನ ಕುಕ್ಕರಲ್ಲೆಲ್ಲ ಕೂಗ್ಸಕ್ಕೆ ಹೋದ್ರೆ ಏನು ಗೊತ್ತಾ, ಅದು ತುಂಡಾಗತ್ತೆ. ಬಾಸ್ಮತಿ ರೈಸು ತುಂಬ ಉದ್ದೆ ಇರುತ್ತೆ ನೋಡಿ, ತುಂಡಾಗುತ್ತೆ. ಇದು ತುಂಬ ಚೆಂದಾಗುತ್ತೆ. ಈ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಹಾಲು ಪಾಯಸನ. ಈ ಭೋಜನ ಶಾಲೆಯಲ್ಲೆಲ್ಲ ಈ ಪಾಯಸನ ಆಲ್ರೆಡಿ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಅಕ್ಕಿ ಹಾಕಿ ನಾವು ಸ್ಟವ್ ಚೇಂಜ್ ಮಾಡಿ ಬೇರೆ ಸಾಂಬಾರು ಮಾಡಲಿಕ್ಕೆ ಹೊರಟೆ, ನೀವು ಕಾಣ್ಬೋದು. ಸಾಂಬಾರು ಕೂಡ ಇವತ್ತು ಡಿಫ್ರೆಂಟ್ ನಮೂನೆಯಲ್ಲಿ ಮಾಡೋಣ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಳ್ಳಿ. ನನ್ನ ಹತ್ರ ಮೆಂತ್ಯ ಸೊಪ್ಪು ಮತ್ತು ಬಸಳೆ ಸೊಪ್ಪಿತ್ತು, ಅದನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ನೀವು ಕಾಣ್ಬೋದು. ನೀವು ಕೇಳ್ಬೋದು ಬಸಳೆ ಸೊಪ್ಪು ನೀವು ತಿಂತೀರಾ ಅಂತಂದ್ಬಿಟ್ಟು. ಈ ವ್ರತ ಮುಗ್ದ ನಂತರ ನಾವು ಕ್ಯಾರೆಟು, ಬಸಳೆ, ಕ್ಯಾಬೇಜು, ನುಗ್ಗೆಕಾಯಿ ಇದನ್ನೆಲ್ಲ ನಾವು ತಿಂತೀವಿ. ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಕನ್ಸ್ಯೂಮ್ ಮಾಡಲ್ಲ ನೋಡಿ. ಅದಕ್ಕೆ ನೋಡಿ ಉದ್ದಿನ ಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ ನಂತರ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ, ಅರಿಶಿಣ ಹಾಕ್ಕೊಂಡು. ನಾವು ತೀರಾ ಏನು ವ್ರತ ಇದ್ದಾಗ ಕಳೆದ ವರ್ಷ ವಿಷ್ಣು ಪಂಚಕ ಎಲ್ಲ ಮಾಡಬೇಕಿದ್ರೆ ನಾನು ತಿಂತಾ ಇರಲಿಲ್ಲ ಇಂಥದ್ದೇನೆಲ್ಲ. ಈಗ ನಾವು ಸ್ವಲ್ಪ ಅಷ್ಟು ನಾನು ಥಿಂಕ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇನ್ನೊಬ್ಬರ ಮನೆಗೆ ಹೋದಾಗ ಕಷ್ಟ ಆಗಿಬಿಡುತ್ತೆ ನಮಗೆ. ಆಮೇಲೆ ನಮ್ಮದಲ್ಲಿ ಎಲ್ಲರೂ ಈ ವ್ರತಗಳನ್ನೆಲ್ಲ ಮಾಡೋದಿಲ್ಲ, ಏಕಾದಶಿ ಎಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಅವರಿಗೆ ತೊಂದರೆ ಕೊಟ್ಕೊಂಡು ನಮಗೇನಾಗಬೇಕು ಹೇಳಿ. ಈ ಥರ ನಮ್ಮದು ಒಂದು ಪಾಲಿಸಿ. ಹೇಗೆ ಬಂತೋ ಹಾಗೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಏನು ಗೊತ್ತಾ, ಆ 2 ಸೊಪ್ಪನ್ನು ಹಾಕಿ ಆಲೂಗಡ್ಡೆ ಜೊತೆ ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡಿ, ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮೆಂತ್ಯ ಸೊಪ್ಪು ಫ್ರೈ ಆದರೆ ನೋಡಿ ತುಂಬ ಚೆಂದ ಫ್ಲೇವರ್ ಕೊಡುತ್ತೆ. ಅದರ ಹಸಿ ವಾಸನೆಲ್ಲ ಹೋಗಬೇಕು. ಒಂದು 5 ನಿಮಿಷ ಫ್ರೈ ಆದ ನಂತರ ನೋಡಿ ಅದಕ್ಕೆ ಸ್ವಲ್ಪ ಎಲ್ಲ ತಗ್ಗಿದೆ ಅದರ ವಾಲ್ಯೂಮು. ಆವಾಗ ಒಂದು ಅರ್ಧ ಮುಕ್ಕಾಲು ಲೋಟ ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದರ ಗ್ರೀನ್ ಹಾಗೆಯೇ ಉಳ್ಕೊಂಬಿಡುತ್ತೆ. ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಆಡಿಸ್ಕೊಂಡಿದ್ರೆ ನೀಟಾಗಿ ಬೇಯುತ್ತೆ, ನೀವು ಕಾಣ್ಬೋದು ಇಲ್ಲಿ. ನನ್ನ ಹತ್ರ ಆನಂತರ ಮೆಂತ್ಯ ಕಾಳು ಇತ್ತು ನೆನೆಸಿದ್ದು, ಅದನ್ನು ನಾನು ಇದಕ್ಕೆ ಹಾಕ್ಕೊಂಡೆ. ನೆನೆಸಿದ ಮೆಂತ್ಯ ಕಾಳು ಹಾಕಿದರೆ ಮೊಳಕೆ ಬಂದಿದ್ರೂ ಬರದಿದ್ರೂ ಪರವಾಗಿಲ್ಲ, ಅದು ಕಹಿ ಬರೋದಿಲ್ಲ. ಆಮೇಲೆ ಇದಕ್ಕೆ ಮಸಾಲೆ ನೋಡಿ ಹಾಕೋಣ. ಬಾಣಲಿಗೆ ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ, ಸ್ವಲ್ಪ ಜೀರಿಗೆ,
ಆನಂತರ ಸ್ವಲ್ಪ ಇಂಗು, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಉದ್ದಿನ ಬೇಳೆ ಬೇಕಾದರೂ ಹಾಕೋಬಹುದು. ಇದು ಜಟ್ಪಟ್ ಅಂತ ಮಾಡುವ ಸಾಂಬಾರು ಮಸಾಲೆ ಇದು ಹುರಿದ ಮಸಾಲೆ ಅಂತ ಹೇಳ್ತೀವಿ ನಾವು. ಇನ್ನೊಂದು ಹಸಿ ಮಸಾಲೆ ಅಂತಲೂ ಹಾಕ್ತೀವಿ. ನಾನು ಇನ್ನೊಂದು ಸಲ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನಮ್ಮ ಊರಲ್ಲಿ ಜೀರಿಗೆ ಮಸಾಲೆ, ಕೊತ್ತಂಬರಿ ಮಸಾಲೆ ತುಂಬ ಹಾಕಿ ನಾವು ಮಾಡ್ತೀವಿ ನೋಡಿ. ಅದನ್ನೆಲ್ಲ ಹಾಕಿ ಹುರಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ತುರಿದ ತೆಂಗಿನಕಾಯಿನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಘಮ ಬರುತ್ತೆ. ಆಮೇಲೆ ಸಂಜೆ ತನಕ ಸಾಂಬಾರು ಇಟ್ಟರು ಅದು ಹಾಳಾಗೋದಿಲ್ಲ, ಆ ಥರ ನಾವು ಫ್ರೈ ಮಾಡಿದರೆ. ಈ ಸೆಕೆಗೆ ಮೊನ್ನೆಯಿಂದ ತೂಫಾನ್ ಆದ ಕಾರಣ ತುಂಬ ಇವತ್ತು ಮಳೆ ಬರ್ತಾ ಉಂಟು ಉಡುಪಿಯಲ್ಲಿ. ತೂಫಾನ್ ಇದ್ದು ಮಳೆ ಇದು. ಬೆಂಗಳೂರಲ್ಲಿ ನಿನ್ನೆ ಮೊನ್ನೆ ತುಂಬ ಜಾಸ್ತಿ ಮಳೆ ಇತ್ತಂತೆ ಅಲ್ವಾ. ನಮ್ಮ ಊರಲ್ಲಿ ಇವತ್ತು ಬರ್ತಾ ಇದೆ, ಬಟ್ ಜೋರಾಗಿಲ್ಲ, ನಾರ್ಮಲ್ ಆಗಿದೆ. ಇದೆಲ್ಲ ನೀಟಾಗಿ ಹುರ್ಕೊಳ್ಳಿ. ಆನಂತರ ತಣ್ಣಗಾಗಲಿಕ್ಕೆ ಬಿಡಿ. ಈ ಕಡೆಯಿಂದ ಬಾಸ್ಮತಿ ರೈಸ್ ನಾನು ನೆನೆಸಿಟ್ಟಿದ್ದೆ, ಒಂದು ಗಂಟೆ ನೆನೆಸಿಟ್ಟಿದ್ದೆ ಬಾಸ್ಮತಿ. ಅದರದ್ದು ಅನ್ನ ಮಾಡ್ಕೊಳ್ಳೋಣ, ಮಸಾಲೆ ಅನ್ನ. ಇದು ಜೀರಾ ರೈಸ್ ಅಲ್ವೇ ಅಲ್ಲ ನೋಡಿ. ಫಸ್ಟ್ ನೋಡಿ, ಒಂದು ಪಾಟ್ ಇಟ್ಕೊಂಡಿದ್ದೆ, ಮಣ್ಣಿನ ಪಾಟ್. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸೋಂಪು, ಫನೆಲ್ ಸೀಡ್ಸ್ ಅಂತಾರಲ್ಲ, ಅದನ್ನ ಹಾಕ್ಕೊಂಡೆ. ಆನಂತರ ಅದಕ್ಕೆ ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ ಸುಮ್ಮನೆ ಹಾಕ್ಕೊಂಡು ಅದನ್ನ ಫ್ರೈ ಆದ ನಂತರ ಈ ಬಾಸ್ಮತಿ ನೆನೆಸಿದ ಅಕ್ಕಿ ಉಂಟು ನೋಡಿ, ಅದನ್ನೂ ಹಾಕ್ಕೊಂಡೆ ನಾನು. ಆಮೇಲೆ 1 ಲೋಟೆ ಅಕ್ಕಿಗೆ 2 ಲೋಟೆಯಷ್ಟು ನೀರು, ಅಂದರೆ ಈಗ ನಾನು 1.5 ಲೋಟೆಗೆ 3 ಲೋಟೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ. ತುಂಬ ಚೆನ್ನಾಗಾಗುತ್ತೆ ಈ ಅನ್ನ ಸಾಂಬಾರು. ನಾನು ಹೊಸ ರುಚಿಯಿಂದ ಏನೋ ಮಾಡಲಿಕ್ಕೆ ಹೋದೆ, ನನಗೆ ಗರಂ ಮಸಾಲ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ನೋಡಿ ಈ ಥರ ಮಾಡಿದೆ ನಾನು. ಗರಂ ಮಸಾಲ ಪೌಡ್ರೆಲ್ಲ ಇದಕ್ಕೆ ಹಾಕಿರಲಿಲ್ಲ ನೋಡಿ. ಸ್ವಲ್ಪ ಉಪ್ಪು, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು. ಆಮೇಲೆ ಸಾಂಬಾರು ಜೊತೆ ತಿನ್ನಲಿಕ್ಕಿದ್ದ ಕಾರಣ ತುಂಬ ಚೆನ್ನಾಗಾಗುತ್ತೆ ಅದು. ಆಮೇಲೆ ಇದಕ್ಕೆ ಕುದಿಯುವ ನೀರು 3 ಲೋಟೆಯಷ್ಟು, ಎಷ್ಟು ಅಳತೆ ಹಾಕ್ಕೊಂಡಿರ್ತಾರೆ ಅದರ 2 ಪಾಲು ಕುದಿಯುವ ನೀರು ಹಾಕ್ಕೊಂಡು ಅದನ್ನ ಬೇಯಕ್ಕಿಟ್ಬಿಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದು ಇದು ಏನು ಕಾಯಿ ಮೆಣಸು ಏನೂ ಹಾಕ್ಕೊಂಡಿರಲಿಲ್ಲ, ಬರೀ ಮಸಾಲೆ ರೈಸ್ ಅಂತ. ಅಷ್ಟೊತ್ತಿಗೆ ನಾವು ಮಸಾಲೆ ಸಾಂಬಾರಿಗೆ ಹುರ್ಕೊಂಡಿರ್ತೀವಲ್ಲ, ಅದು ತಣ್ಣಗಾಗಿತ್ತು ನೋಡಿ. ಸ್ಟವ್ ಚೇಂಜ್ ಮಾಡಿದೆ ನೋಡ್ಬೋದು ನೀವಿಲ್ಲಿ. ಆ ಮಸಾಲೆನ ರುಬ್ಕೊಂಡು ಹಾಕಿ ಬೆಲ್ಲ ಉಪ್ಪು ಹಾಕಿದೆ. ಹುಣಸೆ ಹಣ್ಣು ಹಾಕಿರಲಿಲ್ಲ, ಕೊನೆಗೆ ನಾನು ಅದಕ್ಕೆ ಆಮ್ಚೂರು ಪುಡಿ ಹಾಕ್ಕೊಂಡೆ 1 ಚಮಚದಷ್ಟು. ನೋಡಿ ಇದು ಹಾಕ್ಬಿಡ್ತು. ಸಾಂಬಾರು ಕುದ್ರೆ ಅಷ್ಟೊತ್ತಿಗೆ ಈ ಪಾಯಸ ರೆಡಿ ಆಗ್ತಾ ಬಂತು ನೋಡಿ. ಅನ್ನ ಬೆಂದಿದೆ, ನೀವು ಕಾಣ್ಬೋದು. ಅದಕ್ಕೆ ನಂತರ ಮಿಲ್ಕ್ ಮೇಡ್ ಮನೆಯಲ್ಲೇ ಮಾಡಿದ್ದಿತ್ತು, ಅದನ್ನ ಸ್ವಲ್ಪ ಹಾಕ್ಕೊಂಡೆ. ಆನಂತರ ಸ್ವಲ್ಪ ಸಕ್ಕರೆ, ಒಂದು 3-4 ಚಮಚಷ್ಟು ಸಕ್ಕರೆ ಸಾಕು. ಒಂದು 2 ಲೋಟೆಯಷ್ಟು ಪಾಯಸ ಆಗಿದ್ದಷ್ಟೇ ಅದು. ಆನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಬಂದೆ ನೋಡಿ. ನನ್ನ ಹತ್ರ ಒಂದು ಡ್ರೈ ಫ್ರೂಟ್ ಸ್ಲೈಸರ್ ಒಂದು ತಗೊಂಬಂದಿದ್ನಲ್ಲ ಮೀಶೋದಿಂದ, ಅದರಲ್ಲಿ ನಾನು ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ತಾಳಿ. 1-2 ಕೇಸರಿ ದಳನೂ ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ ಇದು ನಂದು ಡ್ರೈ ಫ್ರೂಟ್ ಸ್ಲೈಸ್ ಮಾಡುವಂಥದ್ದು. ತಿರುಗಿಸಿದ್ರೆ ಸಾಕು, ನೀಟಾಗಿ ಒಂದು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇಡೀ ಹಾಕಿದರೆ ಹಾಗೆಯೇ ತಿಂದೋಗುತ್ತೆ. ಇದು ಪಾಯಸದಲ್ಲಿ ಫುಲ್ಲು ಮಿಕ್ಸ್ ಆಗುತ್ತೆ, ಒಳ್ಳೆ ವರ್ತ್ ಬೈಯಿಂಗ್ ಅನ್ನಿಸ್ತು. ಒಂದು 100 ರೂಪಾಯಿ ಒಳಗೆ ಇದು ನೋಡಿ. ಆನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ, ಆನಂತರ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಅರ್ಧ ಚಮಚ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ತುಂಬ ನೀಟಾಗಿ ಆಗುತ್ತೆ ಇದು. ತುಪ್ಪದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದು ಆಗಿಬಿಡ್ತು ಪಾಯಸ, ಒಂದು ಕುದಿ ಬಂದರೆ ಆಯಿತು ನೋಡಿ. ಈ ಕಡೆಯಿಂದ ಇದು ಆಗಿಬಿಡ್ತು, ನೀವು ಕಾಣ್ಬೋದು ಮಸಾಲೆ ರೈಸ್ ನಂದು. ಸ್ವಲ್ಪ ನೀರು ಉಂಟು ಅಂದಾಗ ಆಫ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ತುಂಬ ಮೃದುವಾಗಿಬಿಡುತ್ತೆ, ಕಟ್ಟಾಗುತ್ತೆ ಅನ್ನ ನೋಡಿ. ಆಗಿಬಿಡ್ತಿದ್ದು ಕೂಡ ಅನ್ನ, ಸೌತೆಕಾಯಿ ಸಾಂಬಾರು, ಪಾಯಸ, ಮೊಸರು ಜೊತೆ ಊಟ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ತುಂಬ ಚೆನ್ನಾಗಾಗಿತ್ತು. ಆನಂತರ ಇವತ್ತು ಟಿಪಿಕಲ್ ನಮ್ಮ ಸೌತ್ ಕೇಂದ್ರ ಉಡುಪಿಯಲ್ಲಿ ಮಾಡುವಂಥ ಬೋಳು ಹುಳಿನ ನೋಡ್ಕೊಂಬರೋಣ. ಏನು ಗೊತ್ತಾ, ಇದು ಹೆಸರು ಕಾಳು ನೆನೆಸಿಟ್ಬೇಕು ಓವರ್ನೈಟು. ಅದನ್ನ ಅರಶಿನ ಹಾಕಿ ಬೇಯಕ್ಕೆ ಇಟ್ಬಿಡಿ. ಅಷ್ಟೊತ್ತಿಗೆ ನಾವು ಬೂದು ಕುಂಬಳಕಾಯಿ, ಇಲ್ಲಿ ಬೂದು ಕುಂಬಳಕಾಯಿ ಕಾಮನ್ ಆಗಿ ಬಳಸ್ತಾರೆ. ತುಂಬ ಸೆಕೆ ಆದ ಕಾರಣ ಸೌತೆ ಬೂದು ಕುಂಬಳಕಾಯಿ ಅದನ್ನು ರೆಗ್ಯುಲರ್ ಬಳಸ್ತೀವಿ ನಾವು, ಸುವರ್ಣಗೆಡ್ಡೆ ಅಂಥದ್ದನ್ನೆಲ್ಲ ನೋಡಿ. ಅದರ ತುದಿ ಎಲ್ಲ ತೆಗೆದು, ಮಧ್ಯದ ತಿರುಳು ತೆಗೆದು, ಸಿಪ್ಪೆ ತೆಗೆದು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ನಾನು ಫಾಸ್ಟ್ ಫಾರ್ವರ್ಡಲ್ಲೇ ತೋರಿಸಿದ್ದೀನಿ ನಿಮಗೆ, ಡೀಟೇಲಾಗಿ ತೋರಿಸಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದು ಅಂತ ಹೇಳಿಬಿಟ್ಟು.
ಇದು ಮೆಟ್ಟುಕತ್ತಿ ಉಂಟು ನೋಡಿ, ಮೆಟ್ಟುಕತ್ತಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಷಯದಲ್ಲಿ. ನನಗೆ ಕೆಳಗೆ ಕೂತ್ಕೊಳ್ಳೋದಂದರೆ ಉದಾಸೀನ ಬಿಡೋದಿಲ್ಲ, ನಾನು ಅದಕ್ಕೆ ಇದರಲ್ಲೇ ಮಾಡ್ತಾ ಇರ್ತೀನಿ. ನೋಡ್ಕೊಂಡು ಬನ್ನಿ. ತುಂಬಾ ಟೇಸ್ಟಿ ಆಗುತ್ತೆ. ಉಪ್ಪು, ಹುಳಿ, ಖಾರ ಈ ಮೂರಲ್ಲಿ ಸಿಹಿನೇ ಮುಂದಾಗಿರುತ್ತೆ ಉಪ್ಪು ಹುಳಿ ಖಾರಕ್ಕಿಂತ. ಉಪ್ಪು ತುಂಬ ಕಡಿಮೆ ಹಿಡಿಸೋದು ಇದಕ್ಕೆ, ತುಂಬಾ ಚೆನ್ನಾಗಾಗತ್ತೆ. ನಾವು ಇಡ್ಲಿಗೆ, ದೋಸೆಗೆ, ಅನ್ನಕ್ಕಂತೂ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಇದಕ್ಕೆ ಬೋಳು ಹುಳಿಗೆ ಆದಾಗ ನಾವು ಇದೇ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀವಿ. ಇದಕ್ಕೆ ಯಾವುದೇ ಮಸಾಲೆ ಬೇಡ, ಕಾಯಿ ಮೆಣಸು ಮತ್ತು ಇಂಗು ಮಾತ್ರ ಹಾಕುವಂಥದ್ದು. ನೋಡಿ, ಇದು ಬೆಂದಿದೆ. ಇದಕ್ಕೆ ನಾವು ಅದನ್ನ ಬೂದು ಕುಂಬಳಕಾಯಿ ಹೆಚ್ಚಿಕೊಂಡಿದ್ದು ಹಾಕ್ಕೊಳ್ಬೇಕು. ಆನಂತರ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ಬೇಳೆನೂ ಬೇಯಕ್ಕಿಟ್ಟಿದ್ದೆ. ಇದು ಬೇಳೆನೂ ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಕಡಿಮೆ, ನೀರು, ಉಪ್ಪು, ಬೆಲ್ಲ ಇಷ್ಟೇ ಹಾಕ್ಕೊಳ್ಳೋದು. ಆನಂತರ ಕಾಯಿ ಮೆಣಸು, ಇಂಗು ತುಂಬ ಅದ್ಭುತವಾಗಿ ಬರುತ್ತೆ ಇದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಕ್ಕಿಟ್ಕೊಳ್ಳಿ. ಆನಂತರ ನೋಡಿ, ಅರ್ಧ ಬೆಂದಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅದಕ್ಕೆ ಇಂಗು ಮತ್ತು ಕಾಯಿ ಮೆಣಸು ಹಾಕ್ಕೊಂಡೆ ನಾನು. ಇಂಗು, ಕಾಯಿ ಮೆಣಸು ನಿಮಗೆ ಬೇಕಾದಾಗೆ ಹಾಕ್ಕೋಬೋದು. ಬೆಲ್ಲ ಮತ್ತು ಖಾರ ನಿಮಗೆ ಇಷ್ಟ ಬಂದಂಗೆ ಹಾಕ್ಕೊಳ್ಳಿ. ಆನಂತರ ನೋಡಿ, ಬೇಳೆ ಬೆಂದಿತ್ತು, ನೀವು ಕಾಣ್ಬೋದು ಇಲ್ಲಿ ತೊಗರಿ ಬೇಳೆ. ಅದನ್ನು ಹಾಕ್ಕೊಂಡು ನೀವು ಬೇಕಾದರೆ ಬೇಯಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾರೆ, ಕೊಬ್ಬರಿ ಎಣ್ಣೆ, ಅಡುಗೆಯವರೆಲ್ಲ ಇಲ್ಲಿ. ನಾನು ಆನಂತರ ಒಗ್ಗರಣೆ ಹಾಕೋ ಕಾರಣ ಇದು ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಕೊನೆಗೆ ಸಾಸಿವೆ, ಉದ್ದಿನಬೇಳೆ, ಇಂಗಲ್ಲಿ ಒಗ್ಗರಣೆ ಕೊಟ್ಟರೆ ಸರಿ. ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಆಗಿಬಿಡುತ್ತು ಸಾಂಬಾರು. ತುಂಬಾ ಚೆನ್ನಾಗಾಗುತ್ತೆ, ಜಟ್ಪಟಾಗಿ ಆಗುತ್ತೆ ನೋಡಿ. ಹುಣಸೆ ಹಣ್ಣು ಹಾಕಿರಲಿಲ್ಲ, ಹುಣಸೆ ಹಣ್ಣು ನೆನೆಸಿಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಂಡೆ, ನೀವು ನೋಡ್ಬೋದು. ಮಸಾಲೆ ತಿಂದು ಬುಡ್ದೋದವ್ರಿಗೆ ನೋಡಿ ಈ ಥರ ಸಾಂಬಾರು ತುಂಬ ಅದ್ಭುತವಾಗಿ ಬರುತ್ತೆ. ಟಿಪಿಕಲ್ ಉಡುಪಿ ಸ್ಟೈಲ್ ಸಾಂಬಾರಿದು. ಸಣ್ಣ ಹುಳಿ ಅಂತಲೂ ಹೇಳ್ತಾರೆ ಇದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.